ಗಂಡುಕಲೆ ಯಕ್ಷಗಾನ ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡಿನಲ್ಲಿ ಮಳೆಗಾಲದಲ್ಲಿ ಮನೆಗಳಲ್ಲಿ ನಡೆಯುವಂತಹ ಚಿಕ್ಕ ಮೇಳ ಯಕ್ಷಗಾನ ಪ್ರದರ್ಶನದ ಕುರಿತು ತಿಳಿಸಿಕೊಡುತ್ತಿದ್ದೇವೆ. ಕರಾವಳಿಯ ಗಂಡುಕಲೆ ಎಂದೇ ಪ್ರಸಿದ್ಧವಾದ ಯಕ್ಷಗಾನ 8 ತಿಂಗಳು ಸಾರ್ವಜನಿಕವಾಗಿ ಪ್ರದರ್ಶನವನ್ನು ಕಂಡರೆ ಮಳೆಗಾಲದಲ್ಲಿ ಸಾರ್ವಜನಿಕ ಪ್ರದರ್ಶನ ನಡೆಯುವುದಿಲ್ಲ. ಈ ಸಂದರ್ಭದಲ್ಲಿ ಮನೆಗಳಲ್ಲಿ ಚಿಕ್ಕ ಮೇಳ ಯಕ್ಷಗಾನ ಪ್ರದರ್ಶನ ನಡೆಯುತ್ತದೆ. ಹೌದು, ತುಳುನಾಡಿನಲ್ಲಿ ಯಕ್ಷಗಾನ ಕಲೆಗೊಂದು ವಿಶೇಷ ಮಾನ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ಸಾಮಾನ್ಯವಾಗಿ 8 ತಿಂಗಳು ನಡೆಯುತ್ತಲೇ ಇರುತ್ತದೆ. ಸಾರ್ವಜನಿಕ ಪ್ರದರ್ಶನವಾಗಿರುವ ಯಕ್ಷಗಾನ ನೋಡಲು ಸಾವಿರಾರು ಮಂದಿ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಆದರೆ ಈ ಯಕ್ಷಗಾನ ಪ್ರದರ್ಶನ ಸೇವೆಗೆ ಮಳೆಗಾಲದಲ್ಲಿ ವಿರಾಮವಿರುತ್ತದೆ. ಈ ಸಂದರ್ಭದಲ್ಲಿ ಯಕ್ಷಗಾನ ಪ್ರದರ್ಶನವಿರದೇ ಇರುವುದರಿಂದ ಕೆಲ ಕಲಾವಿದರಿಗೆ ಜೀವನ ನಡೆಸಲು ಕಷ್ಟವಾಗುತ್ತದೆ. ಈ ಸಂದರ್ಭದಲ್ಲಿ ಕಲಾವಿದರು ಯಕ್ಷಗಾನ ಪ್ರದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವು ಕಲಾವಿದರು ಒಟ್ಟಿಗೆ ಸೇರಿ ಮಳೆಗಾಲದಂತಹ ಸಂದರ್ಭದಲ್ಲಿ ಚಿಕ್ಕ ಮೇಳವೆಂಬ ವಿಶೇಷ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ಚಿಕ್ಕ ಮೇಳದಲ್ಲಿ 2 ವೇಷಧಾರಿ ಕಲಾವಿದರು, ಭಾಗವತರು ಸೇರಿದಂತೆ 4-5 ಮಂದಿ ಇರುತ್ತಾರೆ. ಇವರು ಮನೆಗೆ ತೆರಳಿ ಒಂದು ಪುಟ್ಟ ಯಕ್ಷಗಾನ ಸೇವೆಯನ್ನು ನೀಡುತ್ತಾರೆ. ಹೀಗೆ ಮನೆಗೆ ಬಂದು ಯಕ್ಷಗಾನ ಪ್ರದರ್ಶಿಸುವ ಚಿಕ್ಕ ಮೇಳ ತಂಡ 1-2 ದಿನ ಮುಂಚಿತವಾಗಿ ಆಯಾ ಊರಿಗೆ ಬಂದು ಪ್ರತಿ ಮನೆಯವರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಚಿಕ್ಕ ಮೇಳ ತಂಡ ಮನೆಗೆ ಬಂದಾಗ ಮನೆಯವರು 1 kg ಅಕ್ಕಿ, ಹೂವು, ವೀಳ್ಯದೆಲೆ, ಅಡಿಕೆಯ ಜೊತೆಗೆ ದಕ್ಷಿಣೆಯನ್ನು ನೀಡಬೇಕಾಗುತ್ತದೆ. ಈ ಪ್ರದರ್ಶನಗಳು ಸಂಜೆ 7ರಿಂದ ಶುರುವಾಗಿ ರಾತ್ರಿ 11 ಗಂಟೆಯ ಒಳಗೆ ಸುಮಾರು 30ರಿಂದ 35 ಮನೆಗಳಿಗೆ ತೆರಳಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಮೂಲಕ ಚಿಕ್ಕ ಮೇಳ ಗೆಜ್ಜೆ ಸೇವೆ ಮಾಡಿ ಮಳೆಗಾಲದಲ್ಲಿ ಯಕ್ಷಗಾನ ಹಸಿರಾಗಿಸುವುದರೊಂದಿಗೆ ತಮ್ಮ ಬದುಕಿನ ನಿರ್ವಹಣೆಯನ್ನು ಕೂಡ ಮಾಡುತ್ತಾರೆ. ಹಿಮ್ಮೇಳ ಹಾಗೂ ಮುಮ್ಮೇಳ ಕಲಾವಿದರಿರುವ ಚಿಕ್ಕ ಮೇಳ ಮನೆಗಳ ನಡುಮನೆಯಲ್ಲೋ ಚಾವಡಿಯಲ್ಲೋ ಯಕ್ಷಗಾನ ಸೇವೆಯನ್ನು ಮಾಡುತ್ತದೆ. ಪುರಾಣ ಪ್ರಸಂಗಗಳ ಒಂದೊಂದು ಸನ್ನಿವೇಶವನ್ನು ತಂಡವು ಪ್ರದರ್ಶಿಸುತ್ತದೆ. ತಂಡದಲ್ಲಿ ಭಾಗವತರು, ಚಂಡೆ ಮದ್ದಳೆ ವಾದಕರು, 1 ಜೋಡಿ ಸ್ತ್ರೀ ಪುರುಷ ಪಾತ್ರಗಳು ಜೊತೆಗೆ ಪ್ರಚಾರಕರೊಬ್ಬರು ಇರುತ್ತಾರೆ. ಒಂದು ಮನೆಯಲ್ಲಿ 10ರಿಂದ 15 ನಿಮಿಷಗಳ ಕಾಲ ತಂಡವು ಪ್ರದರ್ಶನವನ್ನು ನೀಡುತ್ತದೆ. ಮನೆಯ ಚಾವಡಿಯೇ ರಂಗಸ್ಥಳ. ಗಣಪತಿ ಸ್ವಸ್ತಿಕದ ಮುಂದೆ ಯಕ್ಷಗಾನ ಪ್ರದರ್ಶನ ನಡೆಯುತ್ತದೆ. ಇಲ್ಲಿ ಮನೆಯ ಚಾವಡಿ ಅಥವಾ ನಡುಮನೆಯೇ ರಂಗಸ್ಥಳ. ಮನೆ ಮಂದಿಯೇ ಪ್ರೇಕ್ಷಕರು. ತಮ್ಮಿಂದಲೂ ದೇವರಿಗೊಂದು ಬೆಳಕಿನ ಸೇವೆ ಸಮರ್ಪಣೆ ಆಯಿತೆಂದು ಧನ್ಯತೆ ಅನುಭವಿಸುವ ಮನೆ ಮಂದಿಯು ಕಲಾವಿದರು ಪ್ರದರ್ಶಿಸಿದ ಯಕ್ಷಗಾನವನ್ನು ವೀಕ್ಷಿಸುತ್ತಾರೆ. ಯಕ್ಷಗಾನ ಮುಗಿದ ಬಳಿಕ ಮನೆ ಯಜಮಾನ ನೀಡಿದ ವೀಳ್ಯ ಕಾಣಿಕೆಯನ್ನು ಪಡೆಯುವ ಕಲಾವಿದರು ಮುಂದಿನ ಮನೆಯತ್ತ ತಮ್ಮ ಹೆಜ್ಜೆಯನ್ನು ಹಾಕುತ್ತಾರೆ. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಮನೆಯಲ್ಲೂ ನಡೆಯುವ ಈ ಸಣ್ಣ ಮಟ್ಟಿನ ಯಕ್ಷಗಾನ ಸೇವೆ ಆರಾಧನೆ ಹಾಗೂ ಮನರಂಜನೆಯ ದೃಷ್ಟಿಯಿಂದ ನಮಗೆ ಶ್ರೇಷ್ಠವೆನಿಸಿದರೆ ಕಲಾವಿದರಿಗೆ ಜೀವನ ನಿರ್ವಹಣೆಯ ಮಾರ್ಗವಾಗಿದೆ. ಈ ಬಗ್ಗೆ ಮಾತನಾಡಿದ ಯಕ್ಷಗಾನದ ಹಿರಿಯ ಕಲಾವಿದರೊಬ್ಬರು, ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ಮನೆಗೆ ಹೋಗಿ ಯಕ್ಷಗಾನ ಸೇವೆಯನ್ನು ನೀಡುತ್ತೇವೆ. ಮನೆಯಲ್ಲಿ ಯಕ್ಷಗಾನ ಸೇವೆ ಮಾಡಿದರೆ ದುಷ್ಟಶಕ್ತಿಗಳು ತೊಲಗುತ್ತದೆ, ರೋಗ ರುಜಿನಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಚಿಕ್ಕ ಮೇಳದಿಂದ ಕಲಾವಿದರ ಜೀವನೋಪಾಯ ನಡೆಯಬೇಕಿದೆ ಎಂದರು. ಆದರೆ ಇಂತಹ ತುಳುನಾಡಿನ ಆಚರಣೆಯ ಕ್ರಮಗಳು ಇಂದು ಮರೆಯಾಗುತ್ತಿದೆ. ಈ ಸಂದೇಶ ನಮ್ಮ ಮುಂದಿನ ತಲೆಮಾರಿಗೂ ರವಾನೆಯಾಗಬೇಕು ಎಂಬುದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಉದ್ದೇಶವಾಗಿರುತ್ತದೆ. ಈ ನಂದನವನದ ಸೊಬಗೊಮ್ಮೆ ನೋಡಿದ್ದೇವೆ. ಬಗೆಬಗೆಯಾದಂತ ಹೂಬಳ್ಳಿಗಳು, ಬಗೆಬಗೆಯಾದಂತ ಗಿಡಗಳನ್ನು ನೋಡಿದಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ನೋಡೆ ಈ ನಂದನವನದ ಸೊಬಗು. ಆದರೆ ಎಲ್ಲಾ ಗಿಡದ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ದೂರದಲ್ಲಿ ಕಾಣುತ್ತಿರುವಂತಹ ಗಿಡವನ್ನು ನೋಡಿ ಅದರ ಪರಿಚಯವನ್ನು ನೀನು ಕೇಳುತ್ತಾ ಇದ್ದೀಯಾ? ಪರಿಚಯವನ್ನು ಹೇಳುತ್ತೇನೆ ಕೇಳು. ಪರಮ ಪಾವನ ಪಾರಿಜಾತ ಗಿಡ ಅಂದ್ರೆ ಇದೆ.
ಪಾರಿಜಾತ ವೃಕ್ಷ ಅಂದ್ರೆ ಇದೆಯಾ? ಹೌದು. ಇದರ ಹೆಸರನ್ನು ಕೇಳಿದ್ದೇನೆ, ಹಾ. ನೋಡಿದವಳು ನಾನಲ್ಲ. ಹಾ. ಅದರ ಪರಿಚಯವನ್ನು ನೀವು ಮಾಡಿಕೊಡ್ಲಿಲ್ಲ. ಪ್ರತ್ಯಕ್ಷವಾಗಿ ನೀವು ಈ ಗಿಡವನ್ನು ನೋಡ್ಲಿಲ್ಲ, ಪರೋಕ್ಷವಾಗಿ ಅದರ ಹೆಸರನ್ನು ಕೇಳಿದೀಯ. ಸರಿ. ಇದರ ಹುಟ್ಟೆ ವಿಶೇಷವಾಗಿ ಉಂಟು. ಏನದು? ಹಿಂದೊಮ್ಮೆ ಇಂದ್ರನ ಆಸ್ಥಾನಕ್ಕೆ ದುರ್ವಾಸ ಮುನಿಗಳು ದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊನ್ನು ನಲಿಕೆದ ದಿಗಿಣ. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.